ಜನತೆಯ ಹಲವು ವರ್ಷಗಳ ಕನಸಾಗಿರುವ ತಾಲೂಕು ಆಡಳಿತ ಸೌಧವು ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದ್ದು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಉದ್ಘಾಟನೆಗೊಳಿಸುವ ಮೂಲಕ ಉತ್ತಮ ಅಭಿವೃದ್ಧಿ ಕಾರ್ಯ ಈಡೇರಿದಂತಾಗಿದೆ. ಈಗಿನ ಜಾಗಕ್ಕೆ ವಿಸ್ತಾರವಾದ ಕಟ್ಟಡವನ್ನು ಸರ್ಕಾರದ ಮೂಲಕ ಕಾಯ್ದಿರಿಸುವಲ್ಲಿ ಹಾಗೂ ಮೂಡಬಿದ್ರೆ ತಾಲೂಕು ಆಗಬೇಕೆಂಬ ನಿಟ್ಟಿನಲ್ಲಿ ಮಾಜಿ ಸಚಿವ ಅಮರನಾಥ್ ಶೆಟ್ಟಿ ಮತ್ತು ನಾನು ಶ್ರಮಿಸಿದ್ದೆವು. ನಂತರ ಈಗಿನ ಶಾಸಕ ಉಮಾನಾಥ್ ಕೋಟ್ಯಾನ್ ಪ್ರಯತ್ನದಿಂದ ಸುಂದರವಾದ ಆಡಳಿತ ಸೌಧ ನಿರ್ಮಾಣವಾಗಲು ಸಾಧ್ಯವಾಗಿದೆ. ಇಂತಹ ಉತ್ತಮ ಅಭಿವೃದ್ಧಿ ಕಾರ್ಯಕ್ಕೆ ತಮ್ಮ ಬೆಂಬಲವಿದೆ ಎಂದು ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಹೇಳಿದರು. ಅವರು ಮೂಡಬಿದ್ರೆಯ ಸಮಾಜ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮೂಡಬಿದ್ರೆ ತಾಲೂಕು ಘೋಷಣೆಯಾಗಿ ಆ ಬಳಿಕ ಕಂದಾಯ ಸಚಿವರಾಗಿದ್ದ ಆರ್.ವಿ. ದೇಶಪಾಂಡೆ ಅವರು ತಾಲೂಕು ಆಡಳಿತ ಸೌಧಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ರು. ಅಭಿವೃದ್ಧಿ ಕೆಲಸವನ್ನ ಯಾವುದೇ ಪಕ್ಷದವರು ಮಾಡಿದ್ರೂ ತಾನು ಅಭಿನಂದಿಸುತ್ತೇನೆ ಹೊರತು ರಾಜಕೀಯ ಮಾಡಲಾರೆ. ಈ ಸಮಾರಂಭದಲ್ಲಿ ತಾನು ಭಾಗವಹಿಸುತ್ತೇನೆ ಎಂದು ಹೇಳಿದರು. ತಾನು ಸಚಿವನಾಗಿದ್ದ ಸಂದರ್ಭದಲ್ಲಿ ಮೂಡಬಿದ್ರೆಗೆ ಒಳಚರಂಡಿ ಯೋಜನೆಗಾಗಿ ಸಾಕಷ್ಟು ಶ್ರಮಿಸಿದ್ದ, ಆದರೆ ಅದು ಸಾಧ್ಯವಾಗಿಲ್ಲ. ಇದೀಗ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಅನುದಾನವಿದ್ದು ಮುಖ್ಯಮಂತ್ರಿಗಳು ಮೂಡಬಿದ್ರೆಗೆ ಅವಶ್ಯಕವಾಗಿರುವ ಒಳಚರಂಡಿ ಯೋಜನೆಗೆ ಅನುದಾನ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿದರು. ಆದರೆ ಮೂಡಬಿದ್ರೆಯಲ್ಲಿ 100 ವರ್ಷಗಳ ಇತಿಹಾಸವಿರುವ ಪ್ರವಾಸಿ ಮಂದಿರವನ್ನ ನೆಲಸಮ ಮಾಡಿ ಅಲ್ಲಿ ನೂತನ ಪ್ರವಾಸಿ ಮಂದಿರವನ್ನ ನಿರ್ಮಿಸುವುದಕ್ಕೆ ತನ್ನ ವಿರೋಧವಿದೆ. ಪ್ರವಾಸಿ ಮಂದಿರಗಳಲ್ಲಿ ಸಚಿವನಾಗಲಿ ಶಾಸಕನಾಗಲಿ ಮುಖ್ಯಮಂತ್ರಿಯಾಗಲಿ ತಂಗುವುದಿಲ್ಲ. ಅವರೆಲ್ಲ ಐಷಾರಾಮಿ ಹೋಟೆಲ್ಗಳಲ್ಲಿ ವಾಸ್ತವ್ಯ ಹೂಡುತ್ತಾರೆ. ಪ್ರವಾಸಿ ಮಂದಿರಗಳ ಅಭಿವೃದ್ಧಿಯ ಹೆಸರಿನಲ್ಲಿ ಕೋಟಿ ಕೋಟಿ ಅನುದಾನ ಒದಗಿಸುವುದು ಭ್ರಷ್ಟಾಚಾರಕ್ಕೆ ಕಾರಣವಾಗುತ್ತದೆ. ಯಾವುದೇ ರೀತಿಯಲ್ಲೂ ಸರ್ಕಾರದ ಹಣ ವ್ಯರ್ಥವಾಗಬಾರದು ಎಂದು ಅವರು ಹೇಳಿದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೂ ಒಂದೇ ವಾರದಲ್ಲಿ ಸ್ಪೆಷಲ್ ತಹಸೀಲ್ದಾರನ್ನು ಅದನ್ನು ಕೂಡ ಮಾಣಿಕ್ಯ ಪ್ರಥಮ ತಹಸೀಲ್ದಾರಾಗಿ ಮುಲ್ಕಿಗೆ ನೇಮಕಾತಿಯಾಯಿತು. ಇವತ್ತು ಅವರು ಜೆಸಿ ಆಗಿದ್ದಾರೆ. ಅದೆಷ್ಟೋ ಜನ ಅಧಿಕಾರಿಗಳು ಮೂಡುಬಿದ್ರಿ ಮತ್ತು ಮುಲ್ಕಿ ಸ್ಪೆಷಲ್ ತಹಸೀಲ್ದಾರ್ ಸೇವೆ ಮಾಡಿದವರು ಇವತ್ತು IAS ಅಧಿಕಾರಿಗಳಾಗಿ ತಾಲೂಕಾಗಿ ಅಹೋರಾತ್ರಿ ಹೋರಾಟ ಮಾಡಿ ಸಿದ್ದರಾಮಯ್ಯರು ಕಷ್ಟ ಕಡೆಗೆ ಘೋಷಣೆ ಮಾಡಿದರು. ನೋಡಿ ಯಾಕೆ ಸರ್ ವೇಟ್ ಮಾಡ್ತೀರಿ, ಆಗಬೇಕಲ್ಲ, ನಮಗೆ ಇಲ್ಲ ಹಣಕಾಸು ಕೊರತೆ ಇದೆ, ಬೇರೆ ಬೇರೆ ಸಬೂಬುಗಳನ್ನು ಹೇಳಿದ್ವಿ. ಆದರೂ ಕಟ್ಟ ಕಡೆಗೆ ತಾಲೂಕು ಘೋಷಣೆ ಮಾಡಿದ್ವಿ. ಇವತ್ತು ಭಾಳ ಸುಂದರವಾದಂಥ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ನೋಡಬೇಕಾದಂಥ ಒಂದು ತಾಲೂಕು ಕಚೇರಿ ಮೂಡುಬಿದ್ರೆಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ನಾವು ಇವತ್ತಿನ ಈಗಿನ ಶಾಸಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹೇಳಿದ್ರು ಇಲ್ಲಿ ಫೈಲೆಲ್ಲ ಒದ್ದೆ ಆಗ್ತದೆ ಮಳೆಗೆ, ನಮಗೊಂದು MLA ಫಂಡಿಂಗ್ ಒಂದು ಏನಾದರೂ ಕೊಠಡಿ ಮಾಡಿಕೊಡ್ಬೇಕಂತ ಹೇಳಿದಾಗ 5 ಲಕ್ಷ ರೂಪಾಯಿ MLA ಇಟ್ಟು ಒಂದು ಸಣ್ಣ ಕೊಠಡಿ ನಿರ್ಮಾಣ ಮಾಡಿಕೊಟ್ಟಿದ್ರು. ಆಮೇಲೆ ಪಡಸಾಲೆ ಆಗಬೇಕಂತ ಹೇಳಿದರು. ಆ ಪಡಸಾಲೆ ಎರಡೂ ಪಡಸಾಲೆಗಳು ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ MLA ಫಂಡನ್ನು ಜೋಡಣೆ ಮಾಡಿ ಆ ಪಡಸಾಲೆಗಳ ನಿರ್ಮಾಣ ಕೂಡ ಆಗಿದೆ. ಅಂದರೆ ಇವತ್ತು ಪೂರ್ಣ ಪ್ರಮಾಣದ ಸುಸಜ್ಜಿತ ತಾಲೂಕು ನಾಳೆ ಲೋಕಾರ್ಪಣೆ ಆಗಲಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ರಾಜ್ಯದ ಬಗ್ಗೆ ಅದನ್ನು ಲೋಕಾರ್ಪಣೆ ಮಾಡುವಂಥ ವೈಖರಿಯಕ್ಕೆ ಇವತ್ತು ಹೇಗಾಗಿದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಆದರೆ ಹುಚ್ಚಗೂರು ವೆಂಕಟೇಶ ಮುಖಾಂತರ ಮೂಡುಬಿದ್ರೆಗೆ ಸಮಗ್ರವಾದ ಕುಡಿಯುವ ನೀರು ಯೋಜನೆ ತರುವಲ್ಲಿ ನಾವು ಯಶಸ್ವಿಯಾಗಿದ್ದೆವು ಎಂಬುದನ್ನು ಕೂಡ ನೆನಪಿಸಲಿಕ್ಕೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಜಿಲ್ಲಾ ಮುಖಂಡ ಮಿಥುನ್ ರೈ, ಪುರಸಭಾ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.